ಮಂಗಳೂರು ಮಹಾನಗರ ಪಾಲಿಕೆಗೆ ಸಾರ್ವಜನಿಕರ ಹಲವಾರು ದೂರಿನ ಹಿನ್ನೆಲೆಯಲ್ಲಿ ಹಾಗೂ ಅನಧಿಕೃತವಾಗಿ ಜಾನುವಾರುಗಳನ್ನು ಸಾಗಿಸುವ ವಾಹನಗಳನ್ನು ರಕ್ಷಣಾ ಅಧಿಕಾರಿಗಳು ತಡೆಹಿಡಿದ ಘಟನೆಗಳನ್ನು ಪರಿಗಣಿಸಿ ಇಂದು ಮುಂಜಾನೆ ಉರ್ವ ಸ್ಟೋರ್, ಉರ್ವ ಮಾರ್ಕೆಟ್, ಕಸಾಯಿಖಾನೆ ಮುಂತಾದೆಡೆ ಮಾಂಸದ ಅಂಗಡಿಗಳನ್ನು ಪರಿಶೀಲಿಸಲಾಯಿತು. ಅಕ್ರಮವಾಗಿ ಮಾರಾಟ ಕಂಡುಬಂದಲ್ಲಿ ಪರವಾನಗಿ ರದ್ದು ಮಾಡುವ ಎಚ್ಚರಿಕೆಯನ್ನ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನೀಡಿದ್ದಾರೆ. ಈಗ ನಿನ್ನೆ ತಾನೇ ಪೊಲೀಸ್ನವರು ಒಂದು ಹಾಸನದಿಂದ ಬರುವ ಹಾಲಿನ ವಾಹನವನ್ನು ನಿಲ್ಲಿಸಿದಾಗ ಅದರಲ್ಲಿ ಬೀಫ್ ಪತ್ತೆಯಾಯಿತು. ಅದೇ ರೀತಿ ಈಗ ಕೆಲವು ಕಡೆ ಅಕ್ರಮ ಕಸಾಯಿಖಾನೆ ತುಂಬ ಕಡೆ ಉಂಟು. ಆದ್ದರಿಂದ ಇವತ್ತು ನಾವು ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿದರೆ ದಯವಿಟ್ಟು ಆ ಒಂದು ಮಟನ್ ಒಟ್ಟಿಗೆ ಸಣ್ಣ ಸಣ್ಣ ಏನು ಕರುಗಳನ್ನೆಲ್ಲ ತಂದು ಅಲ್ಲಿ ಕಸಾಯಿ ಮಾಡಿ ಅದರ ಒಟ್ಟಿಗೆ ಒಂದು ಮಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಜನರಿಗೆ ಸರಿಯಾದಂತಹ ಮಟನ್ ಸಿಗುವಲ್ಲಿ ಮಟನನ್ನೇ ಕೊಡುವಂಥ ಕೆಲಸ ಮಾಡಿ, ಬೀಫ್ ತಿನ್ನುವವರು ಬೀಫನ್ನೇ ತಿನ್ನುವಂಥ ವ್ಯವಸ್ಥೆ ಆಗಬೇಕು. ಹಾಗಾಗಿ ನಮ್ಮದು ಕಳಕಳಿಯ ವಿನಂತಿ ಏನಂತ ಹೇಳಿದರೆ, ನಾವೆಲ್ಲರೂ ಕೂಡ ಮಂಗಳೂರಿನ ಜನತೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬೀಫ್ ಒಂದು ಮಾಂಸವನ್ನು ಮಿಕ್ಸ್ ಮಾಡುತ್ತಿದ್ದಾರೆ ಅನ್ನುವ ಸಾರ್ವಜನಿಕರ ಒಂದು ಬಹಳಷ್ಟು ದೂರುಗಳ ಮೇರೆಗೆ ಇವತ್ತು ನಾವು ನಮ್ಮ ಪೂಜ್ಯ ಮೇಯರ್ ಅವರ ಜೊತೆ ಇವತ್ತು ಉರ್ವ ಮಾರ್ಕೆಟ್ ಹಾಗೂ ಉರ್ವ ಸ್ಟೋರ್ ಮತ್ತು ನಮ್ಮದು ಇಲ್ಲಿ ಕಸಾಯಿಖಾನೆಗೆ ಭೇಟಿ ಕೊಟ್ಟೆವು. ಹಾಗಾಗಿ ಯಾಕಂದರೆ ಇದು ಈ ರೀತಿ ಮುಂದಕ್ಕೆ ಆಗಬಾರ್ದು. ಹಾಗಾಗಿ ಪಬ್ಲಿಕ್ಸಿಗೆ ಇರ್ಬೋದು, ಎಲ್ಲ ನಾವು ಯಾರು ಬೀಫ್ ಈ ಮಟನ್ ಇದು ವ್ಯಾಪಾರ ಮಾಡ್ತಾರೆ ಅವರಿಗೆ ನಾವು ಈಗಾಗಲೇ ಹೇಳ್ತಾ ಇದ್ದೇವೆ, ಇನ್ನು ಮುಂದಕ್ಕೆ ಇಂಥ ದೂರುಗಳು ಬಂದರೆ ತಮ್ಮ ಲೈಸೆನ್ಸನ್ನು ರದ್ದುಗೊಳಿಸ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್, ವಿವಿಧ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಪೂರ್ಣಿಮಾ, ಕಿರಣ್ ಕುಮಾರ್, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಸುಧೀರ್ ಶೆಟ್ಟಿ, ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿ ವರ್ಗದವರು ಭಾಗವಹಿಸಿದರು.